ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆ ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ನೆರಳು ಮುಡಿಪು ಸೂರಜ್ ಎಜುಕೇಷನಲ್ ಟ್ರಸ್ಟ್ದ ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲದ ಮುತಾಲಿಕೆಡು ಮಂಚಿ ವಲಯ ಮಟ್ಟದ ಉನ್ನತೀಕರಣದ ಹಿರಿಯ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಮಟ್ಟದ ಪ್ರತಿಭಾ ಕಾರಂಜಿ ಬೊಕ್ಕ ಕಲೋತ್ಸವನ ಜ್ಞಾನದೀಪ ಶಾಲಾ ಸಭಾಂಗಣಡು ಸೋಮವಾರ ನಡಪಾಯಿರು. ಹಾಗೂ ಇಸಿಒ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಈಗ ವೇದಿಕೆ ತುಂಬಾ ಸುಂದರವಾಗಿ ಕಾಣುತ್ತದೆ. ಮಕ್ಕಳ ಹಬ್ಬ ಈ ಕಾರ್ಯಕ್ರಮಕ್ಕೆ ನಾವು ಇಲಾಖೆ ಪರವಾಗಿ ಸಭಾಂಗಣವನ್ನ ಮತ್ತು ಈ ಶಾಲೆಯನ್ನ ಕೇಳಿಕೊಂಡಾಗ ನಮ್ಮ ವಿನಂತಿಗೆ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಾಯ ಮಾಡಿರುವಂತಹ ಹಾಗೂ ಈ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಶ್ರೀ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್, ಸೂರಜ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇವರನ್ನ ಅತ್ಯಂತ ಗೌರವಿತವಾಗಿ ಸಮಾರಂಭಕ್ಕೆ ಇಲಾಖೆ ಪರವಾಗಿ ಹಾಗೂ ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತದೆ. ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಯಡಿಪಡಿಪಾಯ ಸರ್, ಉಪಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ, ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತದೆ ಸರ್. ಅದೇ ರೀತಿ ಮಂಚಿ ವಲಯ ಮಟ್ಟದ ಎಲ್ಲಾ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಇಲಾಖೆಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದ ಈ ಶಾಲೆಯ ಶಿಕ್ಷಕ ವೃಂದ ಹಾಗೆ ಕಚೇರಿ ಸಹಾಯಕರು ಹಾಗೂ ಇತರ ಸಿಬ್ಬಂದಿಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ಶಶಿಕಾಂತ್ ಸರ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಘಟಕದ ಸಹ ಕಾರ್ಯದರ್ಶಿಗಳು, ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಇಸಿಒ ಆದ ಶ್ರೀಮತಿ ಸುಧಾ ಬಂಟ್ವಾಳ್ ರವರು ಇಂದಿನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ. ತಾಲೂಕಿನಲ್ಲಿ ಇದು 5ನೇ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಆಗಿದೆ. ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಗಳ 25 ಕ್ಲಸ್ಟರ್ನ ಪ್ರತಿಭಾ ಕಾರಂಜಿಯು ನಮ್ಮದು ಆಗಸ್ಟ್ ತಿಂಗಳಿನಲ್ಲಿ ಕೊನೆಗೊಂಡಿದ್ದು, ಈಗ ಈ ದಿನ ನಮ್ಮ ವಲಯ ಮಟ್ಟದ ಅಂದರೆ ಹೈಸ್ಕೂಲ್ ವಿಭಾಗದ ಪ್ರತಿಭಾ ಕಾರಂಜಿಯು ಇಂದು ಕೊನೆಗೊಳ್ಳಲಿಕ್ಕಿದೆ. ಮುಂದೆ ನಮ್ಮ ಈ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ಎಲ್ಲ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ತಾಲೂಕು ಮಟ್ಟದಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಸ್ಪರ್ಧೆಗಳಲ್ಲಿ ಅತ್ಯಂತ ಸಾಧಾರಣ 2 ತಿಂಗಳಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಎಲ್ಲ ವಿವಿಧ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ಣಗೊಂಡಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಬಂಟ್ವಾಳ ತಾಲೂಕು ವಲಯ ಮಟ್ಟದ ಈ ಪ್ರತಿಭಾ ಕಾರಂಜಿ 2022-23
ಮುಡಿಪಿನ ಈ ಶಾಲೆಯಲ್ಲಿ ಈ ಸಮಯದಲ್ಲಿ ಈಗಾಗಲೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಈ ಪ್ರತಿಭಾ ಕಾರಂಜಿ ಹೇಳುವಂಥ ಪರಿಕಲ್ಪನೆ ಅತ್ಯಮೂಲ್ಯವಾದದ್ದು. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ವಯ ಪ್ರತಿಯೊಬ್ಬ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು 5 ಆಯಾಮಗಳಲ್ಲಿ. ಅವುಗಳು ಯಾವುವೆಂದರೆ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳು. ಕೇವಲ ಓದಿ ತರಗತಿಯ ಒಳಗಡೆ ಕುಳಿತುಕೊಂಡು ಪಾಠ ಪ್ರವಚನಗಳನ್ನು ಕೇಳಿ ಪರೀಕ್ಷೆ ಬರೆದು ಅಂಕಗಳನ್ನು ಪಡ್ಕೊಂಡ್ರೆ ನಾವು ಬುದ್ಧಿವಂತರಾಗ್ತಾ ಇಲ್ಲ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬೇಕು. ಇದಕ್ಕೆ ಶಿಕ್ಷಕರು, ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲವೂ ಇದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಸೃಷ್ಟಿಸಬೇಕು. ಈ ನೆಲೆಯಲ್ಲಿ ಈ ಮಂಚಿ ವಲಯ ಮಟ್ಟದ ಈ ಪ್ರತಿಭಾ ಕಾರಂಜಿ ಅಂತ ಹೇಳುವಂಥದ್ದು ಅತ್ಯಮೂಲ್ಯವಾದದ್ದು. ನಾವು ಯಾವಾಗಲೂ ಹೇಳ್ತೇವೆ ಮಕ್ಕಳಲ್ಲಿ ದೇವರನ್ನು ಕಾಣ್ತೇವೆ ಅಂತ ಹೇಳುವಂಥದ್ದು. ಮಕ್ಕಳೆಲ್ಲರೂ ದೇವರಿಗೆ ಸಮಾನ ಅಂತ, ಅವರು ದೇವರ ಮಕ್ಕಳು ಅಂತ ಹೇಳುವಂಥದ್ದು ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರದಲ್ಲಿ ಅದು ನೆಲೆಯೂರಿದೆ. ಅದರಂತೆ ವಿದ್ಯಾರ್ಥಿಗಳಲ್ಲಿ ಬೇಕಾಗುವಂಥದ್ದು 2 ಬಹಳ ಮುಖ್ಯ ಅಂಶ ಏನು ಅಂತ ಹೇಳಿದರೆ, ಒಂದು ಶಿಸ್ತು ಬಹಳ ಮುಖ್ಯ. ಇದು ಪಾಠ ಪ್ರವಚನಗಳು ನಡೀತಿರುವಾಗ ಮಾತ್ರ ಶಿಸ್ತು ಅಲ್ಲ. ಯಾವುದೇ ಕ್ರೀಡಾ ಕಾರ್ಯಕ್ರಮ ಇರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಯಾವುದೇ ಸಭೆ ಸಮಾರಂಭ ಇರಬಹುದು, ನಾವು ನಮ್ಮ ಶಿಸ್ತನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಇದನ್ನು ಮೈಗೂಡಿಸಿಕೊಳ್ಳುವಂಥದ್ದು ನಮ್ಮ ಶಿಕ್ಷಣದ ಮೂಲಕ. ವಿದ್ಯೆ ಜೊತೆಗೆ ಬುದ್ಧಿ ಕೂಡ ಬರುತ್ತೆ, ನಮಗೆ ಜ್ಞಾನದ ಜೊತೆಗೆ ಪ್ರಜ್ಞೆ ಕೂಡ ಬೆಳೀತದೆ. ಇದು ಬಹಳ ಮುಖ್ಯ ಆಗುತ್ತೆ. ಒಂದು. ಎರಡನೇ ಅಂಶ ಏನು ಅಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ. ಶಿಸ್ತು ಕೂಡ ಬಹಳ ಮುಖ್ಯ ಆಗುತ್ತೆ ಮೌಲ್ಯಮಾಪನ ಮಾಡುವಾಗ. ಎರಡನೇದು ಅಂಶ ಅಂತ ಹೇಳಿದ್ರೆ ಸಕಾರಾತ್ಮಕ ಧನಾತ್ಮಕ ಚಿಂತನೆ ಅಂತ ಹೇಳ್ತೇವೆ ನಾವು. ಇಂಗ್ಲಿಷಲ್ಲಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ ಕರಿತೇವೆ. ಇಂಥ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಆಗತ್ತೆ. ಗೆಲು ಸೋಲು ಅಂತ ಹೇಳುವಂಥದ್ದು ಅದು ಇರುತ್ತೆ. ಗೆದ್ರೆ ಖುಷಿ ಪಡುವಂಥದ್ದು, ಮತ್ತೆ ಇನ್ನು ಮುಂದೆಯೂ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಸೋತ್ರೆ ಎಲ್ಲಿಯೂ ಎದೆಗುಂದಬಾರದು. ಸೋಲೆ ಗೆಲುವಿನ ಸೋಪಾನ. ಮುಂದಿನ ಸ್ಪರ್ಧೆಗೆ ಪೂರ್ವ ಸಿದ್ಧತೆ ತಯಾರಿ ಇವತ್ತಿನಿಂದಲೇ ಪ್ರಾರಂಭ ಆಗಬೇಕು. ತಿಳಿದ್ರೆ ನಾವು ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಯೋಚನೆ ಮಾಡಿದರೆ ಮಾತ್ರ ಇಂಥ ಮನಸ್ಥಿತಿ ವಿದ್ಯಾರ್ಥಿನಲ್ಲಿ ನೆಲೆಯೂರಲಿಕ್ಕೆ ಸಾಧ್ಯ ಆಗತ್ತೆ. ಇದು ಬಹಳ ಮುಖ್ಯ ಆಗತ್ತೆ. ಇಂಥ ಇದರಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿನಿಯರು ಪಾಲ್ಗೊಳ್ತಾರೆ, ಅನೇಕರು ಸ್ಪರ್ಧಾರ್ಥಿಗಳಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಲಿ, ಮತ್ತೆ ಸಮಯಕ್ಕೆ ಸರಿಯಾಗಿ ಯಾವ್ಯಾವ ಸ್ಪರ್ಧೆ ನಡಿಬೇಕೋ ಅದು ಅದೇ ರೀತಿ ನಡೆಯಲಿ ಅಂತ ಹೇಳುವಂಥದ್ದು. ಮತ್ತೆ ಈ ಸ್ಪರ್ಧೆಯಲ್ಲಿ ಕ್ರೀಡಾ ಸ್ಫೂರ್ತಿ ನಿಮ್ಮಲ್ಲಿ ಇರಲಿ, ಅಥವಾ ಸಾಂಸ್ಕೃತಿಕ ಸ್ಫೂರ್ತಿ ಹೇಳ್ತೇವೆ ನಾವು. ಕೆಲವೊಮ್ಮೆ ಏನಾಗುತ್ತೆ, ನಾವು ಸೋತ ಕೂಡಲೇ ಆ ಸೋಲನ್ನು ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಇರೋದಿಲ್ಲ. ಸೋಲನ್ನು ಒಪ್ಪಿಕೊಳ್ಳಬೇಕು, ಸ್ವೀಕರಿಸಬೇಕು. ಮುಂದೆ ಗೆಲ್ಲಲಿಕ್ಕೆ ಇವತ್ತಿನಿಂದಲೇ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪ ನಾವು ಮಾಡಿಕೊಳ್ಬೇಕಾಗತ್ತೆ. ಯಾಕೆಂದರೆ ನಮ್ಮಲ್ಲಿರುವಂಥ ಸುಪ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದು ದೇವರು ಕೊಟ್ಟ ಅವಕಾಶ. ಈ ಅವಕಾಶದ ಸದ್ಬಳಕೆ ನೀವು ಎಲ್ಲರೂ ಮಾಡಿಕೊಳ್ಳುವ. ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ಬಹಳ ಸಮಾಜಮುಖಿಯಾಗಿ ಜನಪರವಾಗಿ ಕೆಲಸ ಮಾಡುವವರು, ಬಹಳ ಸಹೃದಯಿ ಬಂಧು ಅವರು. ಇಂಥ ಚಟುವಟಿಕೆಗಳು ಇಲ್ಲಿ ನಡೀತಾ ಇರಬೇಕು ಅಂತ ಹೇಳುವಂಥ ಒಂದು ಹುರುಪು, ಹುಮ್ಮಸ್ಸು, ಉತ್ಸಾಹ ಇಟ್ಟುಕೊಂಡಂಥ ಎಲ್ಲರಿಗೂ ಹುರಿದುಂಬಿಸುವಂಥ ವ್ಯಕ್ತಿತ್ವ ಇರುವಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಕೂಡ ಇದರ ನಾಯಕತ್ವ ವಹಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ECOಗಳೆಲ್ಲ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರೆಲ್ಲರೂ ಇದಕ್ಕೆ ಬೇಕಾದಂಥ ಬೆರಿ ಸಹಾಯ ಅಂತ ತುಳುವಲ್ಲಿ ಹೇಳ್ತೇವೆ ನಾವು, ಬೇಕಾದಂಥ ಎಲ್ಲ ಸಪೋರ್ಟನ್ನು ನಿಮಗೆ ನೀಡ್ತಾ ಇದ್ದಾರೆ. ಇದರ ಸದುಪಯೋಗ ಮಾಡಿಕೊಳ್ಬೇಕು. ಯಾವುದೇ ವಿದ್ಯಾರ್ಥಿ ಮುಂದೆ ಬೆಳೆದು ಜೀವನದಲ್ಲಿ ಸಾಧಕಿ ಆಗಬೇಕಾದ್ರೆ ಒಂದು 5 ಅಂಶಗಳು ಮುಖ್ಯ. ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಬೇಕು. ಏನಾದರೂ ಮಾಡಬೇಕಾದ್ರೂ ಕೂಡ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು.
ಅದಕ್ಕೆ ಬೇಕಾದಂಥ ವಾತಾವರಣ ಅವಕಾಶ ಸಿಕ್ಕಿದ್ರೆ ಅದರ ಸದ್ಬಳಕೆ ಸದುಪಯೋಗ ನಾವು ಮಾಡಿಕೊಳ್ಬೇಕು. ಎರಡನೇದು ಏನು ಅಂತ ಹೇಳಿದ್ರೆ ಇಚ್ಛಾಶಕ್ತಿ. ನಾನು ಕೂಡ ಬೆಳೆದು ದೊಡ್ಡವನಾಗಬೇಕು, ಬುದ್ಧಿವಂತನಾಗಬೇಕು, ಪ್ರಜ್ಞಾವಂತ ಆಗಬೇಕು, ನಾನು ಕೂಡ ಈಗಿನ ಸಾಧಕರಾಗಿ ನಾನೊಬ್ಬ ಸಾಧಕ ಆಗಬೇಕು ಅಂತ ಕನಸು ಕಾಣುವಂಥದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದಾಗೆ ಕನಸು ಕಾಣೋದು ಮಾತ್ರ ಅಲ್ಲ, ಕನಸನ್ನು ನೆನಸು ಮಾಡಲಿಕ್ಕೆ ದೃಢ ಸಂಕಲ್ಪ ಮಾಡಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡುವಲ್ಲಿ ನಾವು ಮುನ್ನಡೆಯಬೇಕು ಅಂತ ಹೇಳುವಂಥದ್ದು. ಇದು ಇಚ್ಛಾಶಕ್ತಿ ಎರಡನೇದಾಗುತ್ತೆ. ಮೂರನೇದ್ದು ಕೌಶಲಗಳು. ಅದು ಮೃದು ಕೌಶಲ ಇರುತ್ತೆ, ಜೀವನ ಕೌಶಲ ಇರುತ್ತೆ. ಅಂಕದೊಟ್ಟಿಗೆ ಕೌಶಲ ಕೂಡ ಪಡ್ಕೊಂಡ್ರೆ ಮಾತ್ರ ಜೀವನದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಬಹುದು ನಾವು, ಇಲ್ಲದ್ರೆ ಕಷ್ಟ ಸಾಧ್ಯ. ಆದ ಕಾರಣ ಈ ಕೌಶಲಗಳನ್ನು ನೀಡುವಂಥ ಪ್ರಕ್ರಿಯೆ ಕೂಡ ನಡೀತದೆ. ಇಂಥ ಪ್ರತಿಭಾ ಕಾರಂಜಿಯಲ್ಲಿ ತೊಡಗುವಾಗ ನಿಮ್ಮ ಕೌಶಲದ ಪ್ರದರ್ಶನ ಮಾಡಲಿಕ್ಕೆ ಕೂಡ ಅವಕಾಶ ಅಲ್ಲಿ ಸಿಗ್ತದೆ. ನಾಲ್ಕನೇದು ಏನು ಅಂದರೆ ಅಭ್ಯಾಸಗಳು. ಒಳ್ಳೆಯ ಅಭ್ಯಾಸಗಳನ್ನು ಮಾಡಿಕೊಂಡು ನಮ್ಮ ವ್ಯಕ್ತಿತ್ವ ವಿಕಸನ ಮಾಡಬೇಕಾಗತ್ತೆ. ಸೂಕ್ತವಾದ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ, ಅದನ್ನು ಇದು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕಾಗತ್ತೆ. ಅಂಥ ಒಳ್ಳೆಯ ಅಭ್ಯಾಸಗಳನ್ನು ವಿದ್ಯಾರ್ಥಿನಿಯರು ಕಲಿಯುವಂಥ ಇದರಲ್ಲಿ ನಾವು ಮೈಗೂಡಿಸಿಕೊಳ್ಬೇಕು. ಯಾಕೆಂದರೆ ನಾನು ಅರ್ಥ ಮಾಡಿಕೊಂಡ ಮೂಲಕ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳ್ತಿರುವಂಥದ್ದು ಚಟುವಟಿಕೆಗಳ ಮೂಲಕ ಕಲಿಯುವಂಥದ್ದು, ಆ ಸ್ವಂತ ಅನುಭವ ಪಡ್ಕೊಳ್ಬೇಕು. ಅನುಭವದ ಮೂಲಕ ಕಲಿಕೆ ಅಂತ ಹೇಳುವಂಥದ್ದು ಜೀವನ ಪರ್ಯಂತ ನಡೆಯುವ ನಿರಂತರ ಪ್ರಕ್ರಿಯೆ ಅಂತ ಹೇಳುವಂಥದ್ದು ನೀವು ಮರೆಯುವಾಗಿಲ್ಲ. ಇದು 4ನೇ ಅಂಶ, ಅಭ್ಯಾಸ, ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳುವಂಥದ್ದು. ಕೊನೆಯದ್ದು 5ನೇದ್ದು ಪಂಚಮಂ ಕಾರ್ಯಸಿದ್ಧಿ ಹೇಳಿದಾಗೆ ಪ್ರತಿಯೊಬ್ಬರಲ್ಲಿ ಕೂಡ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಹೇಳ್ತೇವೆ. ಇಂಗ್ಲಿಷಲ್ಲಿ ಹೇಳುವಾಗ ನಾವು ಹೇಳ್ತೇವೆ ಐ ಆಮ್ ಎಂಡೋಡ್ ವಿತ್ ಇನ್ಫೈನೈಟ್ ಪೊಟೆನ್ಷಿಯಲ್ ಟು ಡೆವಲಪ್ ಮೈ ಸೆಲ್ಫ್, ಸ್ಕೈ ಈಸ್ ದ ಲಿಮಿಟ್, ಸೊ ಈಸ್ ದ ಕೇಸ್ ವಿತ್ ಯು. ನನ್ನಲ್ಲಿ ಅಗಾಧವಾದ ಶಕ್ತಿ ಇದೆ, ನನ್ನ ಸುಪ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ, ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ, ಬಳಸಿಕೊಳ್ಳಿಕ್ಕೆ, ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಆ ಭಗವಂತ ನನ್ನಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ಉಳಿದವರಲ್ಲಿ ಕೂಡ ಇದೆ. ಅದನ್ನು ನಾವು ಗುರುತಿಸಿಕೊಳ್ಳಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳುವಂಥದ್ದು. ಇದನ್ನೆಲ್ಲ ಮಾಡಬೇಕಾದ್ರೆ 5ನೇ ಆಯಾಮ ಏನು, ಇಲ್ಲಿ 5ನೇ ಅಂಶ ಅಂತಂದರೆ ನೈತಿಕ ಮೌಲ್ಯಗಳು. ಇವತ್ತು ಕಲಿಕೆ ಜೊತೆಗೆ ನಾವು ಕ್ಯಾರೆಕ್ಟರ್ ಬಿಲ್ಡಿಂಗ್ ಹೇಳ್ತೇವೆ, ನಾವು ಚಾರಿತ್ರ್ಯ ನಿರ್ಮಾಣ. ರಾಷ್ಟ್ರ ಮೊದಲು ಮತ್ತೆ ಚಾರಿತ್ರ್ಯ ನಿರ್ಮಾಣ ಅಂತ ಹೇಳುವಂಥದ್ದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮೂಲೋದ್ದೇಶ, ಧ್ಯೇಯೋದ್ದೇಶ ಆಗಿದೆ. ಆ ಪ್ರಕಾರದಲ್ಲಿ ಇಂಥ ಒಂದು ನೈತಿಕ ಮೌಲ್ಯಗಳನ್ನು ಕೂಡ ಮೈಗೂಡಿಸಿಕೊಳ್ಳಬೇಕು. ಆದ ಕಾರಣ 5 ಯಾವುದು ಅಂತ ಪುನೊಮ್ಮೆ ಹೇಳ್ತೇನೆ ವಿದ್ಯಾರ್ಥಿನಿಯರಿಗೆ. ಮುಂದಿನ ಜೀವನದಲ್ಲಿ ನೀವು ಬೆಳೆದು ಸರ್ವಾಂಗೀಣ ಬೆಳವಣಿಗೆ ಜೊತೆಗೆ ಬುದ್ಧಿವಂತರಾಗಿ, ಪ್ರಜ್ಞಾವಂತರಾಗಿ, ಸಾಧಕ ಆಗಬೇಕಾದ್ರೆ ನಿಮ್ಮಲ್ಲಿ 1ನೇದಾಗಿ ಸಾಮರ್ಥ್ಯ ಬೇಕು, 2ನೇದಾಗಿ ಇಚ್ಛಾಶಕ್ತಿ ಬೇಕು, 3ನೇದಾಗಿ ಕೌಶಲಗಳು ಬೇಕು, 4ನೇದಾಗಿ ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು, 5ನೇದಾಗಿ ನೈತಿಕ ಮೌಲ್ಯಗಳನ್ನು ಸಂಪಾದಿಸಿಕೊಂಡು ನಾವು ಬುದ್ಧಿವಂತರಾಗಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಈ ಅವಕಾಶಕ್ಕಾಗಿ ನಿಮಗೆಲ್ಲ ವಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ನನಗೆ ಈ ಉದ್ಘಾಟನೆ ಮಾಡಲಿಕ್ಕೆ ಕೊಟ್ಟಂತ ಸದಾವಕಾಶಕ್ಕೆ ನಿಮಗೆಲ್ಲರಿಗೂ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೊಬ್ಬರ ಹಾಕಿ ಹೊಸ ಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವವರೇ ಗುರುಗಳು. ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸುವ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನಿಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ವೇದಿಕೆ ಮೇಲಿರುವಂತಹ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಜ್ಞಾನೇಶ್ KES ರವರು. ನಿಮ್ಮ ಮುಂದೆ ಸ್ಪಷ್ಟಪಡಿಸಿದ್ರು, ನೀವು ಅದನ್ನ ಗಮನಿಸ್ಕೊಳ್ಳೇ ಇಲ್ಲ, ಹೌದಲ್ವಾ? ಈಗ ಪ್ರತಿಭಾ ಕಾರಂಜಿ ಅಂದ್ರೇನು? ನಿಸರ್ಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ಸಾಮರ್ಥ್ಯವನ್ನ ಇಟ್ಟಿರ್ತದೆ. ಅದನ್ನ ಗುರುತಿಸಿ ಕಾರಂಜಿ ರೀತಿ ನಿಮ್ಮನ್ನ ಗುರುಸುವಂತ ಕೆಲಸವನ್ನ ಮಾಡ್ತಾ ಇರೋದು. ಮತ್ತೆ ಇನ್ನೊಂದು ಹೆಸರಿದೆ ಕಲೋತ್ಸವ ಅಂತ. ಉತ್ಸವ ಅಂದ್ರೆ ಹಬ್ಬ. ಆ ಹಬ್ಬದಲ್ಲಿ ನಮ್ಮಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಸ್ಪರ್ಧಿಸ್ಬೇಕು ಅಂತಂದ್ರೆ ಹೋಲಿಕೆ ಮಾಡ್ಕೊಳ್ತಾರೆ. ಮೊನ್ನೆ ಸರ್ ಒಂದು ಕಡೆ ನಡೀತಾ ಇತ್ತು, ಅದ್ಭುತವಾದ ನೃತ್ಯ ಮಾಡ್ತಾ ಇತ್ತು ಒಂದು ಮಗು. ಆದ್ರೆ ಏನ್ ಮಾಡೋದು, ಆ ನೃತ್ಯದಲ್ಲಿ ಮಗು ಜನರು ನೋಡ್ತಾ ಇತ್ತೆ ಹೊರತು ಆ ಫೀಲಿಂಗ್ ಅನ್ನು ಅನುಭವಿಸ್ತಿರ್ಲಿಲ್ಲ, ತನ್ನನ್ನು ತಾನು ತೊಡಿಕೊಂಡಿರ್ಲಿಲ್ಲ. ಆ ತೊಡಿಕಲಿಲ್ಲ ಅಂದ್ರೆ ಸಂತೋಷ ಪಡಕ್ ಆಗೋದಿಲ್ಲ. ಮಕ್ಕಳೇ, ನೀವು ಹಾಡಬೇಕು ಬರೀಬೇಕು ಅಂದಾಗ ಇನ್ನೊಬ್ರನ್ನ ನೋಡಕ್ ಹೋಗ್ಬಾರ್ದು. ನೀವು ಅದನ್ನ ಆನಂದ ಪಡಬೇಕು ಅಂತಿದ್ರೆ ಅದ್ರಲ್ಲಿ ನೀವು ಮಗ್ನರಾಗಬೇಕು, ತಲ್ಲೀನರಾಗಬೇಕು. ಅವ್ರದ್ದು ನನ್ನದು ಅಂತ ಪ್ರಶಸ್ತಿ ಪಡೆದು ಯಾರಿಗಾರು ಬರಲಿ, ಆದ್ರೆ ಆ ಕ್ಷಣನ ಆನಂದ ಪಡುವಂಥದ್ದು ಬಂದ್ರೆ ನೀವು ಆನಂದ ಪಟ್ಬಿಟ್ರೆ
ಪ್ರಶಸ್ತಿ ಬಂದರೆ ಏನು ಆನಂದ ಆಗ್ತಿತ್ತೋ ಈಗಲೇ ಆನಂದ ಪಟ್ಬಿಟ್ಟಿರ್ತೀರಿ. ಆದ್ರೆ ನಾವು ಹಾಗೆ ಮಾಡೋದಿಲ್ಲ. ಅವರು ಚೆನ್ನಾಗಿ ಮಾಡ್ತಾರೆ, ನಾನು ಚೆನ್ನಾಗಿಲ್ಲ, ಅವ್ರದ್ದು ಹೀಗಿದೆ, ಹೋಲಿಕೆ ಮಾಡ್ಕೊಳ್ತೀವಿ. ಆ ಹೋಲಿಕೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ನಮ್ಮಲ್ಲಿ ಸಣ್ಣತನ ಮತ್ತೆ ಕೀಳರಿಮೆ ಬೆಳೀತದೆ. ಅದು ಹೋಗಲಾಡಿಸ್ಬೇಕು ಅಂತಿದ್ರೆ ನಾವೇನು ಮಾಡಬೇಕು, ನಾವೇನು ಮಾಡ್ತೀವೋ ಅದನ್ನು ಆನಂದ ಪಡೋ ರೀತಿಯಲ್ಲಿ ಮಾಡಬೇಕು, ಆನಂದಕ್ಕಾಗಿ ಮಾಡಬೇಕು, ಆನಂದ ಪಡೋ ರೀತಿಯಲ್ಲಿ ಮಾಡಬೇಕು. ಆ ದಿಕ್ಕಿನಲ್ಲಿ ನೀವೆಲ್ಲ ಪ್ರತಿಭಾ ಕಾರಂಜಿಯನ್ನು ನೀವು ಸಂಭ್ರಮ ಪಡ್ತೀರಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಮಾನವ ಮಾತ್ರ ಬಾಗಲಾರ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಮುಂದಾಗಲಿರುವಂತಹ ಶ್ರೀಮನ್ ಡಾಕ್ಟರ್ ಮಂಜುನಾಥ್ ಎಸ್ ರೇವಂಕರ್ ಸರ್ ಅವರು. ಬಂಟ್ವಾಳ ತಾಲೂಕು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯ 2022-23ನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಅಡಿಪಾತ್ಯವರೇ, ಹಾಗೂ ಮುಖ್ಯ ಅತಿಥಿ ಸ್ಥಾನದಲ್ಲಿರುವಂತಹ ಶ್ರೀ ಜ್ಞಾನೇಶ್ ಅವರೇ, ಹಾಗೆ ಸ್ವಾಗತವನ್ನು ಭಾಷಣ ಮಾಡಿದ ಶ್ರೀ ಪ್ರತಿಮಾ ಇಸಿಒ ಅವರೇ, ಪ್ರಾಸ್ತಾವಿಕ ನುಡಿ ಮಾಡಿದಂತಹ ಶ್ರೀಮತಿ ಸುಧಾ ಇಸಿಒ ಅವರೇ, ಹಾಗೆ ಮುಖ್ಯ ಅತಿಥಿಯರಾದಂತಹ ಸ್ಟೀಫನ್ ಪ್ರಕಾಶ್ ವೇಗಸ್ ಅವರೇ, ಗಣೇಶ್ ನಾಯ್ಕ್ ಅವರೇ, ಶ್ರೀಮತಿ ಲತಾ ಅವರೇ, ಶ್ರೀ ಗೋಪಾಲ್ ದೇವಾಡೆ ಅವರೇ, ಸಿರಾಜುದ್ದೀನ್ ಅವರೇ, ಹಾಗೂ ನನ್ನ ಶಾಲೆಯ ಪ್ರಾಂಶುಪಾಲರಾದಂತಹ ಜಯರಾಮ್ ಪೂಂಜಾ ಅವರೇ, ಇಲ್ಲಿ ಎಲ್ಲ ಸೇರಿದಂತಹ ಮುದ್ದು ಮಕ್ಕಳೇ, ಎಲ್ಲ ಶಿಕ್ಷಕರೊಂದವರೇ, ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತಿನ ನನಗೆ ಬಹಳ ಖುಷಿ ಆಗ್ತಾ ಇದೆ. ನೀವು ಎಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರ ಅಂತ ಹೇಳಿದ್ರೆ ಅದನ್ನ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಉಂಟು. ಎಲ್ಲ ಶಾಲೆಯಿಂದ ಬಂದು ನಮ್ಮ ಶಾಲೆಗೆ ಬಂದು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಾನು ಸೂರಜ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮನುಷ್ಯನ ಜೀವನದಲ್ಲಿ ಏನೂ ಇಲ್ಲ, ನಾವು ಏನು ಮಾಡ್ತೇವೆ ಅದೇ ಬರುದು. ನಿಮ್ಮನ್ನು ಈಗ ಬೆಳಿಗ್ಗೆ 9 ಗಂಟೆಯಿಂದ ನೀವು ನಮ್ಮ ಸ್ಕೂಲಿಗೆ ಬಂದಿದ್ದೀರಾ. ನಿಮ್ಮನ್ನು ಒಳ್ಳೆ ರೀತಿಯಿಂದ ಅತಿಥಿ ಸತ್ಕಾರವನ್ನು ಮಾಡುವಂತ ಕೆಲಸ ನಮ್ಮ ಧ್ಯೇಯ, ನಮ್ಮ ಕರ್ತವ್ಯ ಅಂತ ಹೇಳಿ, ಯಾವುದೇ ಟಿಫನ್ಗಾಗ್ಲಿ ಊಟಕ್ಕಾಗ್ಲಿ ಯಾವುದೇ ತೊಂದರೆ ಇಲ್ಲದೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಸಿಸ್ಟಮೆಟಿಕ್ ಆಗಿ ಎಲ್ಲ ಸ್ಪರ್ಧೆಗಳು ನಡೀತದೆ. ಇಂಥ ಒಂದು ಕಾರ್ಯಕ್ರಮವನ್ನು ನಮಗೆ ಸಂಯೋಜನೆ ಮಾಡಿಕೊಟ್ಟಂತ ನನ್ನ BO ಜ್ಞಾನೇಶ್ ಅವರಿಗೆ, ಶಿಕ್ಷಣಾಧಿಕಾರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾವು ಏನು ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ದೊಡ್ಡದಲ್ಲ, ಆದರೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ತೇವೆ, ಬಂದವರಿಗೆ ಎಷ್ಟು ನಾವು ಗೌರವ ಅತಿಥಿಯಾಗಿ ನೋಡ್ಕೊಳ್ತೇವೆ, ಅದೇ ಇಂಪಾರ್ಟೆಂಟ್. ಮನುಷ್ಯನ ಜೀವನದಲ್ಲಿ ಅತಿಥಿ ದೇವೋಭವ ಅಂತ ಹೇಳಿ ಒಂದು ದೊಡ್ಡ ಒಂದು ಸ್ಥಾನ ಇದೆ. ನೀವು ಪ್ರತಿಯೊಬ್ಬರು ಮಕ್ಕಳು, ಸಾಧಾರಣ 1200 ಮಕ್ಕಳು ನಮ್ಮ ಶಾಲೆಗೆ ಬಂದಿದ್ದೀರಾ. ಪ್ರತಿಯೊಂದು ಮಕ್ಕಳಿಗೆ ಖುಷಿಯಾಗುವಂತ ಕೆಲಸ ನಾನು ಮಾಡಿ ತೋರಿಸ್ತೇನೆ. ಸಂಜೆ 4:30 ಗಂಟೆ ಹೋಗ್ಬೇಕಾದ್ರೆ ಎಲ್ಲರ ಮನಸ್ಸಿನಲ್ಲಿ ಏನಾಗಬೇಕು, ಸೂರಜ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡಿದಂತ ಪ್ರತಿಭಾ ಕಾರಂಜಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಎಲ್ಲ ಮಕ್ಕಳಿಗೆ ಖುಷಿಯಾಗುವಂತೆ ಹಾಗೂ ಎಲ್ಲ ಶಿಕ್ಷಕರೊಂದವರಿಗೆ ಖುಷಿಯಾಗುವಂತೆ, ಬಂದಿರುವಂತ ಎಲ್ಲ ಸ್ಟಾಫ್ನವರಿಗೆ ಖುಷಿಯಾಗುವಂತ ಕೆಲಸ 100% ಅಲ್ಲ 150% ನಾನು ಮಾಡಿ ತೋರಿಸ್ತೇನೆ ಅಂತೇಳಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮಕ್ಕಳೇ, ನಿಮ್ಮನ್ನು ನೋಡಿದರೆ ಬಹಳ ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆ ಖುಷಿ ಆಗ್ತಾ ಇದೆ ಈ ಚೇರ್ಮನ್ ಅವರಿಗೆ ಅಂತ ಹೇಳಿದ್ರೆ, ನಿಮ್ಮ ಮುದ್ದದಂತ ಅಮ್ಮ ನಗು, ನೀವು ಮನಸ್ಸಿನಲ್ಲಿರುವಂತ ಆಶೆಗಳು, ಗೆದ್ದ ಮೇಲೆ ಎಷ್ಟು ದೊಡ್ಡ ಆಸೆ ಬರ್ತದೆ. ಎಲ್ಲರೂ ಯಾರು ಗೆಲ್ಲದೆ ಇರಲಿ, ಇಲ್ಲಿ ಸೇರಿದಂತ ಎಲ್ಲ ಮಕ್ಕಳು ಗೆದ್ದವರೇ ಅಂತ ನಾನು ಹೇಳಲಿಕ್ಕಿದೆ. ಜೋರಾಗಿ ಚಪ್ಪಾಳೆ ಚಪ್ಪಲಿ, ಜೋರಾಗಿ, ಎಲ್ಲರೂ ಗೆದ್ದವರೇ. ಹೀಗಾಗಿ ನನಗೆ ಎಲ್ಲ ಶಿಕ್ಷಕವರೊಂದವರು ಬಂದಿದ್ದಾರೆ. ಎಲ್ಲ ನಮ್ಮಲ್ಲಿ ಕೆಲವೊಂದು ನಾವು 3 ದಿನಗಳಿಂದ ಈ ಕಾರ್ಯಕ್ರಮದ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ನಿನ್ನೆ ಈ ಕಾರ್ಯಕ್ರಮದ ರಿಹರ್ಸಲ್ ಮಾಡಿದ್ದೇವೆ. ಹೇಗೆ ಎಲ್ಲಿ ನಿಲ್ಲಬೇಕು, ಯಾರು ಏನು ಮಾಡಬೇಕು. ನಮ್ಮ ಟೀಚರ್ಸ್ ವರ್ಗ ಬಹಳ ಒಳ್ಳೆ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದೆ. ನಿಮ್ಮ ಪಾದ ಸ್ಪರ್ಶದಿಂದ, ನಿಮ್ಮ ಎಲ್ಲ ಮಕ್ಕಳೇ ನಿಮ್ಮ ಪಾದ ಸ್ಪರ್ಶದಿಂದ ಹಾಗೂ ಶಿಕ್ಷಕರಿಂದ ನಮ್ಮ ಸೂರಜ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಒಂದು ಬಾರಿ ಆಶೀರ್ವದಿಸಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆಲ್ಲ ಯಾವುದೇ ತೊಂದರೆ ಇಲ್ಲದೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ
ಮಾಡುವಂತ ಕೆಲಸ ಆ ದೇವರು ನನಗೆ ಒಲಿಸಿಕೊಟ್ಟಿದ್ದಾನೆ ಅಂತ ಹೇಳಿ ನನ್ನ ಮಾತು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯರಾಮ್ ಪೂಂಜೆ ಸರ್ ಅವರು. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬಲ್ಕಲೂರು ಮತ್ತು ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆ ಮುಡಿಪು ಇದರ ಸಂಯುಕ್ತ ಆಶ್ರಯದಲ್ಲಿ ಸಂಪನ್ನಗೊಂಡ ಬಂಟ್ವಾಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ 2022-23 ಇದರ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡಿದಂಥ ನಮ್ಮ ಸ್ಥಳೀಯ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರುವ ಸನ್ಮಾನ್ಯ ಪ್ರೊಫೆಸರ್ ಶ್ರೀ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.